ತುಮಕೂರು ನಗರದಲ್ಲಿ ದಲಿತ ಜನಾಂದೋಲನ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಟೌನ್ ಹಾಲ್ ಮಹಾನಗರ ಪಾಲಿಕೆ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಗುಂಜಿ ವೃತ್ತದವರೆಗೂ ಹೆಜ್ಜೆ ಹಾಕಿದ ವಿವಿಧ ಜಾನಪದ ಕಲಾ ತಂಡಗಳಿಗೆ ಚಾಲನೆ ನೀಡಿ ಮಾತನಾಡಿದ ತುಮಕೂರು ನಗರ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ದೇಶದಲ್ಲಿ ಬಡವರು, ಶೋಷಿತರು ಸಮಾನವಾಗಿ ಬದುಕಬೇಕಾದರೆ, ಸಮಾನವಾದ ಜೀವನ ನಡೆಸಬೇಕಾದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತತ್ವಾದರ್ಶಗಳು ಮತ್ತು ನೀತಿವಾಕ್ಯಗಳನ್ನು ಪಾಲನೆ ಮಾಡಿ ಸಂವಿಧಾನ ಅಡಿಯಲ್ಲಿ ಐಕ್ಯತೆಯನ್ನು ಕಾಪಾಡಬೇಕು ಎಂದು ಕರೆ ನೀಡಿದರು. ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಚುನಾವಣಾ ಆಯೋಗವು ಚುನಾವಣಾ ನೀತಿ ಸಂಹಿತೆ ಆಯೋಜನೆ ಮಾಡಿದ್ದ ಕಾರಣದಿಂದಾಗಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲು ಆಗಲಿಲ್ಲ. ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ತತ್ವದರ್ಶನಗಳನ್ನು ಜಗತ್ತಿಗೆ ಸಾರಲು ದಲಿತ ಜನಾಂದೋಲನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಟಿ.ಸಿ. ರಾಮಯ್ಯ ಸೇರಿದಂತೆ ಅವರ ಸಂಗಡಿಗರು ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಿಸುವುದು ಶ್ಲಾಘನೀಯವೆಂದು ಪ್ರಶಂಸಿಸಿದರು. ದಲಿತ ಜನಾಂದೋಲನ ಸಮಿತಿಯ ಜಿಲ್ಲಾಧ್ಯಕ್ಷ ಟಿ.ಸಿ. ರಾಮಯ್ಯ ಮಾತನಾಡಿ, ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಪವಿತ್ರವಾದ ಸ್ವಾತಂತ್ರ್ಯದ ಜೊತೆಗೆ ಸೂಕ್ತ ಸಂವಿಧಾನ ಒದಗಿಸಿದ್ದು, ಇಂತಹ ಮಹಾಜ್ಞಾನಿಯನ್ನು ವರ್ಷಪೂರ್ತಿ ನೆನೆಯುವುದು ನಮ್ಮಗಳ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಟಿ.ಸಿ. ರಾಮಯ್ಯ, ಸಿದ್ದೇಶ್, ನೇಗಲಾಲ, ಯೋಗೀಶ್ ಎಂ, ಎಚ್. ರಂಗನಾಥ್ ಮದಕರಿ, ಹೆತ್ತೇನಹಳ್ಳಿ ನರಸಿಂಹಮೂರ್ತಿ, ಅಮರ್, ಮಾರುತಿ, ರಾಮಮೂರ್ತಿ, ಮೋಹನ್, ದೇವರಾಜ್, ರವಿ, ರಮೇಶ, ರಾಜಣ್ಣ ಗೂಳೂರು, ರಘು, ಆನಂದ್, ಶಿವಣ್ಣ ಅಕ್ಷರದಾಸೋಹ, ಸುರೇಶ, ಅರ್ಜುನ ಹಾಗೂ ದಲಿತ ಆಂದೋಲನ ಸಮಿತಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಕೀಲರಾದ ಚಿನ್ಮಯಿ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಹಂದ್ರಾಳ್ ನಾಗಭೂಷಣ್ ಹಾಗೂ ತುಮಕೂರಿನ ದಲಿತ ಸಂಘಟನೆಯ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಇಲ್ಲಪ್ಪ ಹಾಕಿ ಹಾಕ್ತಾರೆ ಹಾಗೇರಿ ಯಾರು ಅಳ್ಳಾಡ್ಬೇಡಿ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. बोलो अंबेडकर महाराज की जय, बोलो अंबेडकर महाराज की जय, बोलो बाबा जगजीवन की जय, बोलो बाबा जगजीवन राम की जय. ನಾ ಅದಂಗೆ ಉದ್ಘಾಟನೆ ಮಾಡ್ತೀನಿ. ದಲಿತ ಜನಾಂದೋಲನ ಸಮಿತಿಯ ವತಿಯಿಂದ ಈ ದಿನ ತುಮಕೂರು ನಗರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಂಹಿತೆ ಇದ್ದ ಕಾರಣ ಅಂದು ತುಂಬ ಸರಳವಾಗಿ ಜಯಂತಿಯನ್ನು ಆಚರಿಸಿ ಈ ದಿನ ವಿಜೃಂಭಣೆಯಿಂದ ಅಂಬೇಡ್ಕರ್ ಸಾಹೇಬರ ಜಯಂತಿಯನ್ನು ಆಚರಿಸಿ ಮೆರವಣಿಗೆಯ ಮೂಲಕ ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಟೌನ್ ಹಾಲ್ ವೃತ್ತದಿಂದ ಹೊರಟು ಅಂಬೇಡ್ಕರ್ ಬೀದಿಯನ್ನು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಇದೆ, ಅಂಬೇಡ್ಕರ್ ರಸ್ತೆ, ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡು ಅಂಬೇಡ್ಕರ್ ಸಾಹೇಬರ ತತ್ವಾದರ್ಶಗಳು, ಸಂವಿಧಾನದ ಕುರಿತು ಮತ್ತು ಈ ದೇಶದ ಐಕ್ಯತೆಯ ಕುರಿತು ಅಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನ ಈ ಮೆರವಣಿಗೆ ಮತ್ತು ಈ ಸಮಾರಂಭವನ್ನು ಏರ್ಪಡಿಸಿರುವ ಅಂಬೇಡ್ಕರ್ ಜನಾಂದೋಲನ ಸಮಿತಿಯ ಎಲ್ಲ ಪ್ರತಿನಿಧಿಗಳಿಗೂ, ಜನಪ್ರತಿನಿಧಿಗಳಿಗೂ ಮತ್ತು ಭಾಗವಹಿಸಿರುವ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೂ, ಎಲ್ಲ ನಾಗರಿಕರಿಗೂ ಈ ದಿನ ನಾನು ಶುಭಾಶಯಗಳನ್ನು ಕೊಡುತ್ತೇನೆ. ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದ್ದೀವಿ. ಅದನ್ನ ನಾವು ಸ್ವಾಗತಿಸಬೇಕಾಗ್ತದೆ. ಕಾರಣ ಇವತ್ತು ದುರದೃಷ್ಟವಶಾತ್ ಅಂಬೇಡ್ಕರ್ ಅವರ
ಮತ್ತು ಬಾಬೂಜಿಗಳಾದ ಜಗದೇವರಾಮ್ ಅವರ ಜಯಂತಿಯನ್ನ ಆ ನಿರ್ದಿಷ್ಟ ಸಮಾಜಕ್ಕೆ ಸೇರಿದಂತ ಹೋರಾಟಗಾರರು ಜಾತಿಯವರು ಆಚರಣೆ ಮಾಡುವಂತ ಬಂದ್ಬಿಟ್ಟಿದೆ. ನಾವು ಯಾರನ್ನು ಕೂಡ ಬೇರೆಯವರನ್ನು ಬರಬೇಡಿ ಅಂತ ಇಲ್ಲೇನು ಕಟ್ಟುಕಟ್ಟಲೆಯನ್ನು ಮಾಡಿಲ್ಲ. ಅವರು ಮಹಾನ್ ನಾಯಕರು, ಈ ದೇಶದ ವಿಶ್ವದ ನಾಯಕರು. ಹಾಗೆಯೇ ಬಸವೇಶ್ವರರ ಜನ್ಮ ಜಯಂತಿಯನ್ನು ಆಚರಣೆ ಮಾಡುವಾಗ ಅದೇನೋ ಹೇಗೋ ಆ ಸಮುದಾಯದ ಜನರೇ ಸೇರ್ಕೊಳ್ತಾರೆ, ಬೇರೆಯವ್ರನ್ನ ಕರೆಯುವುದಿಲ್ಲ. ಇನ್ನ ಶಿವಾಜಿ ಮಹಾರಾಜರ ಆಚರಣೆ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟವರನ್ನು ಸೇರಿಸ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಅದೇ ರೀತಿ ನಡೀತವೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಏನು ಪ್ರಮೇಯ ಇದೆ ಗೊತ್ತಿಲ್ಲ, ಅದು ಸಂಗೊಳ್ಳಿ ರಾಯಣ್ಣ ಮಾಡಬೇಕಾದ್ರೆ ಸಂಬಂಧಪಟ್ಟವ್ರನ್ನೇ ಮಾತ್ರ ಕರೀತಾರೆ. ಇಂತಹ ಸೀಮಿತವಾದಂತ ಮನಸ್ಥಿತಿ ಹೋಗಿ ವಿಶ್ವ ನಾಯಕರ ಹೋರಾಟಗಾರರ ಕಾರ್ಯಕ್ರಮಗಳು ನಡೆಯುವಾಗ ಅವರ ಆದರ್ಶಗಳನ್ನ ಜನರಿಗೆ ತಿಳಿಸಬೇಕಾದ್ರೆ ಎಲ್ಲ ಸಮುದಾಯಗಳನ್ನು ಕೂಡ ಸೇರಿಸಿ ಆ ಕಾರ್ಯಕ್ರಮವನ್ನು ಮಾಡಿದ್ರೆ ಆ ನಾಯಕರು ಆ ಜಾತಿಗೆ ಸೀಮಿತ ಆಗಿರಲ್ಲ, ಅವರು ಇಡೀ ಸಮಾಜಕ್ಕೆ ಸೀಮಿತ ಆಗ್ತಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ನಾಯಕರು ಅದನ್ನ ಮಾಡಿದಾಗ ಮಾತ್ರ ನಮ್ಮ ನಾಯಕರ ಆದರ್ಶಗಳು ನಮ್ಮ ಪಾಲನೆ ಮಾಡಬೇಕಾಗುತ್ತೆ. ಈಗಾಗಲೇ ನಮ್ಮ ಮುಖಂಡರಾದಂತಹ ಶಿವಣ್ಣವರು ಹೇಳ್ತಾ ಇದ್ರು, ದಲಿತರ ಮೇಲೆ ದೌರ್ಜನ್ಯ